ಉಡುಪಿ ನಗರ ಹೃದಯ ಭಾಗದಲ್ಲಿರುವ ಬ್ರಹ್ಮಗಿರಿ ನಾಯರ್ ಕೆರೆಗೆ ಮರುಜೀವ ನೀಡಲಾಗುತ್ತಿದೆ. ಐತಿಹಾಸಿಕ ಹಿನ್ನೆಲೆಯುಳ್ಳ ನಾಯರ್ ಕೆರೆ 13 ವರ್ಷಗಳಿಂದ ಕಳೆಗುಂದಿತ್ತು. ಕೆರೆಯ ಸ್ವಚ್ಛತೆಗೆ ಬಹಳ ವರ್ಷಗಳಿಂದ ಬೇಡಿಕೆ ಇದ್ದ ಹಿನ್ನೆಲೆಯಲ್ಲಿ ನಗರಸಭೆ ಕೊನೆಗೆ ಕಾಯಕಲ್ಪ ನೀಡಿದೆ. ಅಂತರ್ಜಲ ವೃದ್ಧಿಗಾಗಿ ಮತ್ತು ಶುಚಿತ್ವ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಕೆರೆಯ ಹೂಳು ತೆಗೆದು ಮರುಜೀವ ಕೊಡುವ ಕೆಲಸ ನಡೆಯುತ್ತಿದೆ. ಬ್ರಹ್ಮಗಿರಿ ನಾಯರ್ಕೆರೆ ಪ್ರದೇಶದ ಸುತ್ತಮುತ್ತಲಿನ ನಿವಾಸಿಗಳ ಬಳಕೆಗೆ ರಚಿಸಿದ್ದ ಕೆರೆ ದಿನ ಉಳಿದಂತೆ ಕಳೆಗುಂದಿತ್ತು. ಕೇಂದ್ರದ ಮಾಜಿ ಸಚಿವ ಆಸ್ಕರ್ ಫರ್ನಾಂಡಿಸ್ ಸೇರಿದಂತೆ ಬಹಳಷ್ಟು ಯುವಕರು ಮಕ್ಕಳು ಈಜಾಡುತ್ತಿದ್ದ ಕೆರೆ ದಿನ ಹೋದಂತೆ ಹೂಳು ತುಂಬಿಕೊಂಡಿತ್ತು. ಈಜುವ ಸಂದರ್ಭದಲ್ಲಿ ಅವಘಡಗಳು ಸಂಭವಿಸಿತ್ತು. ತದನಂತರದಲ್ಲಿ ಹೂಳು ತುಂಬಿ ಪಾಳು ಬಿದ್ದ ಕೆರೆಯಾಗಿತ್ತು. ಸೊಳ್ಳೆ ಉತ್ಪತ್ತಿ ತಾಣವೂ ಆಗಿತ್ತು. ಸ್ಥಳೀಯ ನಿವಾಸಿಗಳ ಹಲವು ಮನವಿಯ ಬಳಿಕ ಕೆರೆಯ ಹೂಳು ತೆಗೆದು ಮರುಜೀವ ನೀಡುವ ಕೆಲಸ ಭರದಿಂದ ಸಾಗಿದೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.